ಬಳಿಕ ವೇದಬ್ರಹ್ಮ ವಿಶ್ವೇಶ್ವರ ಭಟ್ರು, ಬಳಿಕ ವೇದಬ್ರಹ್ಮ ವಿಶ್ವೇಶ್ವರ ಭಟ್ರು, ಪರಮೇಶ್ವರ ಭಟ್ರಿಗೆ ಗ್ರಂಥ ಸಂಕಲನಕಾರರಂತಹ ನಮ್ಮ ಮುಖ್ಯ ಅತಿಥಿಗಳಂತಹ ವೇದಬ್ರಹ್ಮ ಪಂಚ ಭಾಸ್ಕರ್ ಭಟ್ ಅವರನ್ನು ನಾವೆಲ್ಲ ಗೌರವಪೂರ್ವಕವಾಗಿ ಅಭಿವಂದಿಸ್ತಾ ಇದ್ದೀವಿ. ಇಲ್ಲಿರುವ ಎಲ್ಲ ಗಣ್ಯರನ್ನ ಗೌರವಿಸುವುದಕ್ಕೆ ಬಂಟ್ವಾಳ ಶಿವಳ್ಳಿ ಸ್ಪಂದನದ ಅಧ್ಯಕ್ಷರಾಗಿರುವ ಶ್ರೀ ರಾಜದೇವಿ ನಮ್ಮ ಇವರ ಅದೇ ರೀತಿ ಕೋಲಾರ ಜಿಲ್ಲೆಯ ಅಧ್ಯಕ್ಷರಂತಹ ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಅಧ್ಯಕ್ಷ ಪ್ರಮಾಣ ಪತ್ರ ಇವತ್ತು ನಮ್ಮ ಉಪನೀತ ವಟುಗಳಿಗೆ ಮತ್ತು ವಿಪ್ರ ಬಂಧುಗಳಿಗೆ ಸಿಗ್ತಾ ಇರೋದು ಇದೇ ಪ್ರಪ್ರಥಮ ಅಂತ ನಾವು ಹೇಳೋದು ನಡಿ ಈ ಒಂದು ಪುರೋಹಿತ ಪರಿಷತ್ ಮೂಲಕ ಕೊಡಮಾಡ್ತಾ ಇರುವಂತಹ ಸರ್ಟಿಫಿಕೇಟು ಮುಂದಿನ ದಿವಸಗಳಲ್ಲಿ ದೇವಾಲಯಗಳಲ್ಲಿ ದೇವತಾರ್ಚನೆ ಮಾಡುವಂತಹ ವಿಪ್ರರಿಗೆ ಮಕ್ಕಳಿಗೆ ಅನುಕೂಲ ಆಗಲಿದೆ ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆಯಾಗಿದೆ. ಹಾಗಾಗಿ ಈ ಒಂದು ಶಿಬಿರದಲ್ಲಿ ಬಹಳ ಉತ್ಸಾಹ ಧನ್ಯವಾದಗಳು ನಾವು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಮಾತ್ರ ಜಾರಿ ಮಾಡದೆ ಎಲ್ಲರನ್ನೂ ಸಹಿತ ಒಂದು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅರ್ಚಕರು ಮತ್ತು ಪುರೋಹಿತರ ಪರಿಷತ್ತು 27 ಜಿಲ್ಲೆಗಳಲ್ಲಿ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು 100ಕ್ಕೆ 75-80% ನಾನು ಹೇಳೋದು ಕೇಳಕ್ಕೆ ಯಾರಿದ್ದಾರೆ. ನಮ್ಮಲ್ಲಿ ಒಗ್ಗಟ್ಟು ಬೇಕಾಗಿದೆ. ಇವತ್ತು ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ 10% ನಾವು ಕೊಟ್ಟಿದ್ದಾನೆ ಅಂತ ಕೇಳ್ತಿದ್ವಿ. ಕರ್ನಾಟಕದಲ್ಲಿ ನಿಲ್ಲಲೇನೋ 5% ಇತ್ತು ಹಿಂದೆ. ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಮೇಲುರ್ಗರು ಸಹಿತ 5% ಇತ್ತು. ಯಾವತ್ತು ಹಾವನೂರು ವರದಿ ಬಂತು ಅವತ್ತು ಹೋಯ್ತು, ಯಾರೂ ಕೇಳಲಿಲ್ಲ. ಚೆನ್ನಪ್ಪರೆಡ್ಡಿ ಆಯೋಗ ಬಂದಾಗ ಯಾರೂ ಪ್ರಶ್ನೆ ಮಾಡಲಿಲ್ಲ. ವೆಂಕಟಸ್ವಾಮಿ ಆಯೋಗ ಬಂದಾಗ ಬ್ರಾಹ್ಮಣರಿಗೆ ಕೊಡದೇಬಾರ್ದು ಅಂತ ತಂದರು. ಆದರೂ ಬ್ರಾಹ್ಮಣರು ಸಮುದಾಯ ಕೂಗು ಹಾಕಲಿಲ್ಲ. ಅವತ್ತು ನಾವು ಕೂಗು ಹಾಕಿದರೆ ನಮಗೂ ಸಹಿತ 5% ಸಿಗ್ತಾ ಇತ್ತು. ಇವತ್ತು ನಮ್ಗೆ 5% ಸಿಗ್ತಾ ಇತ್ತು. ಇವತ್ತು ನರೇಂದ್ರ ಮೋದಿಯವರು 10% ತಂದಿದ್ದಾರೆ. ನಾವು ಸಹಿತ ಒಂದಾಗಬೇಕಾಗಿದೆ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ನಡೀತಾ ಇದೆ. ನಾವು ಸಹಿತ ಸಂಘಟಿತರಾಗಬೇಕಾಗಿದೆ. ತಾಯಿ ಸಹಿತ ಮಗು ಹೊತ್ತರೆ ಹಾಲು ಕೊಡೋದು, ಅಕಸ್ಮಾತ್ ಮಗು ಹಳ್ಳಿಲ್ಲ ಅಂದರೆ ಆಟ ಆಡ್ಕೊಂಡಿದೆ ಬಿಡು ಅಂತ ಹೇಳ್ತಾರೆ. ಹಾಗೆ ನಾವು ಸಹಿತ ಸಂಘಟಿತರಾಗಿ ಸರ್ಕಾರದ ಬರಬೇಕಾದಂಥ ಎಲ್ಲ ಸವಲತ್ತುಗಳು ಸಹಿತ ನಾವು ತಗೋಬೇಕಾಗಿದೆ. ಆ ತಗೊಳ್ಳೋಕ್ಕೋಸ್ಕರವೇ ಇವತ್ತು ಸಂಘಟಿತರಾಗಬೇಕಾಗಿದೆ. ಹಾಗಾಗಿ ಸಂಘಟಿತ ಆಗೋ ಕೆಲಸದಲ್ಲಿ ಇವತ್ತು ಬ್ರಾಹ್ಮಣರ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತು ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಇಲ್ಲೊಂದು ಸಮಾರಂಭ ಮಾಡ್ತಾ ಇದ್ದಾರೆ. ನನಗೆ ಭಾಳ ಖುಷಿಯಾಗುತ್ತೆ. ನಾನು ಬಂದ ತಕ್ಷಣ ಹೇಳಿದ್ರು ಇದು ಉಟ್ಕೋಬೇಕು ಅಂತ. ನನಗೆ ಇಷ್ಟ ಇದೆಯಲ್ಲ ಉಟ್ಕೋಬೇಕು. ನಾನು ಉಟ್ಕೋಬೇಕು. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಮಂಡಳಿ ಅಧ್ಯಕ್ಷ, ಇಡೀ ಬ್ರಾಹ್ಮಣರ ನಾಯಕ ಅಂತ ಒಪ್ಕೋತಿರೋ ಬಿತ್ತಲ್ಲ ನನ್ನ ಮುಗಿಸಿದ್ದಾರೆ. ನನಗೆ ಉಟ್ಕೋಬೇಕು. ನಾನು ಹಾಗೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಅರ್ಚಕರು ಹೇಗಿರಬೇಕು ಅಂದರೆ ಹಾಗೇ ಇರಬೇಕು. ಈ ಬೂತ್ ಇಡಬೇಕು, ಕುಂಕುಮ ಇಡಬೇಕು, ಅಥವಾ ಮುದ್ರೆ ಹಾಕಬೇಕು, ಈ ರೀತಿಯಾಗಿರಬೇಕು. ಯಾಕೆ ಸಮಾಜ ಅಪೇಕ್ಷೆ ಪಡುತ್ತೆ ಹಿಂಗಿರಬೇಕು, ಬ್ರಾಹ್ಮಣ ಹೆಂಗಿರಬೇಕು, ಅರ್ಚಕ ಹೆಂಗಿರಬೇಕು ಅಂತ. ಅಲ್ಲ ನೀನ್ಯಾವರೇ ಕೇಳೋಕ್ಕೆ ನಾನು ಹೆಂಗಿರ್ತೀನಿ ಅಂತಲ್ಲ. ಆ ಸಮಾಜದ ವ್ಯಕ್ತಿ ಇವರು ಬ್ರಾಹ್ಮಣರು ಇವ್ರು ಹಿಂಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅಪೇಕ್ಷೆ ತಕ್ಕಂತೆ ನಾವು ಇರಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಬ್ರಾಹ್ಮಣರಲ್ಲಿ ಬ್ರಾಹ್ಮಣತ್ವವನ್ನು ಕಾಣ್ತಾರೆ. ಬ್ರಾಹ್ಮಣ ಹೇಗಿರಬೇಕು ಅಂತ ಸಮಾಜ ನೋಡ್ತಾ ಇದೆ. ನಾನು ರಾಜಕೀಯದಲ್ಲಿ ಬೆಳೆದಿರೋನು. ಅನೇಕ ಜನ ಸ್ನೇಹಿತರು ಹೇಳ್ತಾರೆ ನನಗೆ, ಬಿಡಪ್ಪ ನೀವೆಲ್ಲ ತಿನ್ನೋದಕ್ಕೆ 1000 ರೂಪಾಯಿ ಆಗಿದೆ ಅಂತ. ಯೋಚನೆ ಮಾಡ್ಬೇಕಲ್ಲ ನಾವು. ನನಗೆ ಸಂಜೆ ಹೊತ್ತು ಬೋಂಡ ಮತ್ತು ಪಾನಿಪುರಿ ತಿಂದರೆ ಭಾಳ ಆಸೆ ನನಗೆ. ತಿಂತಾಯಿದ್ದೆ, ನಾನು ಅಧ್ಯಕ್ಷ ಆದ್ಮೇಲೆ ತಿಂತಾಯಿದ್ದೆ. ವಿಧಾನಸೌಧ ಮುಂದೆ
ಒಂದು ಗಾಡಿನಲ್ಲಿ ಪಾನಿಪುರಿ ತಿಂತ ನಮ್ಮ ಸ್ನೇಹಿತ ನೋಡ್ಬಿಟ್ಟು ಫೋನ್ ಮಾಡ್ದ, ಎಲ್ಲಿದ್ದೀರಿ ಅಂತ. ಹೆಂಗಿದ್ರಿ? ಹಿಂಗೆ ಅರ್ಜೆಂಟ್ ಬನ್ನಿ, ಇಲ್ಲೇ ಇದ್ದೀನಿ, ಭಾಳ ಅರ್ಜೆಂಟ್ ಬನ್ನಿ. ನಾನೇನೋ ಆಗಿದೆ ಅಂತ ಹೋದೆ. ನಾನು ಕಾರಲ್ಲಿ ಕೂರ್ಸ್ಕೊಂಡು ಏನೇನು ಬಿಡ್ತಾ, ನಾಳೆಯಿಂದ ಇಲ್ಲೆಲ್ಲ ತಿನ್ನಬೇಡಿ, ನಿಮಗೆ ತಿನ್ನಬೇಕು ಅಂದರೆ ಮನೆಗೆ ತರ್ಸ್ಕೊಂಡು ತಿನ್ನಿ, ಯಾಕೆಂದರೆ ನೀವು ಬ್ರಾಹ್ಮಣರ ಮಂಡಳಿಯ ಅಧ್ಯಕ್ಷ, ಜನ ಗಮನಿಸ್ತಾರೆ ಅಂತ. ಸತ್ಯನೇ. ನಾನು ಬ್ರಾಹ್ಮಣರ ಮಂಡಳಿ ಅಧ್ಯಕ್ಷ ತಿನ್ನಬಾರ್ದು. ಅದೇ ನಾನು ಬ್ರಾಹ್ಮಣರ ಮಂಡಳಿ ಅಧ್ಯಕ್ಷ ಆಗಿದ್ದರೆ BJP ಲೀಡರ್ ಆಯಿತು, ನಾನು ಅಲ್ಲೇ ತಿನ್ನಬೇಕು. ಜನ ಹೆಂಗೆ ಹೇಳ್ತಾರೆ ಗೊತ್ತಾ? ನೋಡ್ರಿ, ಒಂದು ಬ್ರಾಹ್ಮಣರ ಮಂಡಳಿ ಅಧ್ಯಕ್ಷ ಅಯೋಗ್ ನನ್ನ ಮಗ ಎಲ್ಲೆಲ್ಲೇ ತಿಂತಾನೆ ರೀ ಅಂತಾರೆ. ಅದೇ BJPಯ ನಾಯಕ ನಾಳೆ ನಾನು MLA ಆಗಬೇಕು ಓಡಾಡ್ತಾನೆ, ನೋಡ್ರಿ ಜನಗಳ ಮಧ್ಯೆ ಹೆಂಗೆ ನೋಡ್ತಾನೆ, ನೋಡ್ರಿ ಆ ಕುಚ್ಚರೆಲ್ಲ ತಿಂತ ನೋಡ್ರಿ. ಇವತ್ತು ಬ್ರಾಹ್ಮಣರು ಒಂದಾಗಬೇಕಾಗಿದೆ. ಅದಕ್ಕೋಸ್ಕರ ನಾನು ಕಳಕಳಿಯಿಂದ ನಿಮ್ಮ ಪಾದ ಮುಟ್ಟಿ ಕೇಳ್ತಾ ಇದ್ದೀನಿ, ಬ್ರಾಹ್ಮಣರನ್ನ ಒಂದು ಮಾಡುವಂಥ ಶಕ್ತಿ ಯಾರಿಗಿದೆ ಅಂದರೆ ನಿಮಗಿದೆ. ಯಾಕೆ ಅಂದರೆ ನೀವು ಹೋಗ್ತೀರಾ ಪುರೋಹಿತಿಗೆ, ನೀನೇನು ಮಾಡ್ತೀಯ ಅಂತ ಗೊತ್ತಿಲ್ಲ. ನೀನು ಪುರೋಹಿತಿಗೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯವರು ನಿನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಹೋಗೋ ಹೊರಗಡೆ, ಅಲ್ಲಿ ಯಾವುದೋ ಒಂದು ಕಲ್ಲಿದೆ, ಅದಕ್ಕೆ ನೀರು ಹಾಕ್ಬಿಟ್ಟು ಅಷ್ಟಾಂಗ ಹುಟ್ಟು ಮಂತ್ರಾಕ್ಷತೆ ಆಗಿ ನಮಸ್ಕಾರ ಮಾಡ್ಬಾ ಅಂತ ಹೇಳಿದ್ರೆ ಅದಕ್ಕೆ ಯಾಕೆ ಮಾಡಬೇಕು ಅಂತ ಅವ್ನು ಕೇಳಿಲ್ಲ, ಹೋಗ್ಬಿಟ್ಟು ಮಾಡ್ಕೊಂಬರ್ತಾನೆ. ಬಂದೇನು ಹೇಳ್ತಾನೆ? ಪುರೋಹಿತರೇ ಮಾಡ್ಕೊಂಬಂದೆ ಅಂತ ಹೇಳ್ತಾನೆ. ಅದನ್ನು ಮಾಡುವಂಥ, ಕಿಟ್ಟಿ ಮಾಡುವಂಥ, ಒಟ್ಟು ಮಾಡುವಂಥ ಕೆಲಸ ನಿಮ್ಮ ಪುರೋಹಿತರು ಮತ್ತು ಅರ್ಚಕರಲ್ಲಿದೆ. ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಹರಕೆ. ಇವತ್ತು ಬ್ರಾಹ್ಮಣರಿಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಸಂಧ್ಯಾ ವಂದನೆ ಅಂತ. ಬೆಂಗಳೂರಿನಲ್ಲಿ ಉಭಯ ವೇದಾಂತ ಅಂತ ಚೌಟ್ರಿ ಇದೆ, ಅಲ್ಲಿ ಅತಿವೃದ್ಧ ಯಾಗ ಮಾಡೋದು. ನನ್ನ ಕರೆದಿದ್ರು, ಹೋಗಿದ್ದೆ ನಾನು. ಅಲ್ಲೊಂದು 80 ವರ್ಷದ ತಾಯಿ ಓಡಾಡ್ತಾ ಇದ್ರು. ಅವ್ರನ್ನೆಲ್ಲರೂ ಅಮ್ಮ 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 ಅಂತ ಕರೀತಾ ಇದ್ರು. ನಿಜಕ್ಕೂ ಸಾಕ್ಷಾತ್ ಪಾರ್ವತಿ ಥರ ಇದ್ರು. ನಾನು ಕೇಳಿದೆ ನಮ್ಮ ಸ್ನೇಹಿತರು ಯಾರು ಅವರು ಅಂತ. ಅಮ್ಮ ಅಂತ ನನ್ನನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಕೊಡ್ತಾರೆ. ಇವರು ಸಚ್ಚಿದಾನಂದ ಮೂರ್ತಿ ಅಂತ ಅಧ್ಯಕ್ಷರು, ಭಾಳ ಕೆಲಸ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ, ಹಾಗೆ ಹಿಂಗೆ ಅಂತ ಒಂದು 10 ನಿಮಿಷ ನನ್ನ ಬಗ್ಗೆ ಹೇಳಿದ್ರು. ಅವ್ರು ನನ್ನ ಕೇಳಿದ್ರು, ನೀನೇನು ಮಾಡ್ಕೊಂಡಿದ್ಯಾ ಅಂತ. ನಾನು ಅಂದ್ಕೊಂಡೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅಂತ. ಹಿಂಗೆ ಅಂದೆ. ಮತ್ತೊಂದು ಸರಿ ಕೇಳಿ, ಏನು ಮಾಡ್ಕೊಂಡಿದ್ಯಾ ಅಂತ. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟು ಫೈಲ್ ಎಸ್ಟೇಟ್ ಮಾಡ್ಕೊಂಡು ಒಂದು ಸಣ್ಣದೊಂದು PG ಇಟ್ಕೊಂಡಿದ್ದೀನಿ ಅಂತೆ. ಮತ್ತೊಂದು ಸರಿ ಕೇಳಿ, ನೀನೇನು ಮಾಡ್ಕೊಂಡು, ಮತ್ತೆ ಹೇಳಕ್ಕೆ ಹೋದೆ, ನಿನಗೋಸ್ಕರ ಜನಕ್ಕೇನಾದ್ರು ಮಾಡಿ ನಿನಗೋಸ್ಕರ ನೀನೇನು ಮಾಡ್ಕೊಂಡಿದ್ಯಾ, ನಾನು ಆಸ್ತಿ ಅಂತ ಎಷ್ಟು ಸರಿ ಸಂಧ್ಯಾವನೆ ಮಾಡ್ತೀಯಾ ಅಂತ ಕೇಳೋದು. ನಾನು ಹೇಳಿದೆ 1 ಸರಿ ಅಂದೆ. ನನ್ನ ಕೆನ್ನೆ ಇಟ್ಕೊಂಡಿದ್ರು, ದಿನಕ್ಕೆ 3 ಸರಿ ನಾರು ಮಾಡಬೇಕು. ನೀನು ಸಂಧ್ಯಾ ವಂದನೆ ಮಾಡಿದ್ರೆ ನಿನ್ನಿಂದ ಬರತಕ್ಕಂಥ ನೀನು ಮಾಡಿರೋ ಆಸ್ತಿ ಪಾಸ್ತಿ ಏನು ಮಾಡಲ್ಲ. ಕಡೆ ಪಕ್ಷ ದಿನಕ್ಕೆ 3 ಸರಿ ನಾರು ಸಂಧ್ಯಾ ವಂದನೆ ಮಾಡಿ ದಿನಕ್ಕೆ 100 ಗಾಯತ್ರಿ ಜಪ ಮಾಡಪ್ಪ ಅಂತ ಹೇಳ್ತಾ ತಾಯಿ. ಆ ಗಾಯತ್ರಿ ಜಪವನ್ನು ಮಾಡ್ತಕ್ಕಂಥ ಬ್ರಾಹ್ಮಣರು ಹೇಗಿರಬೇಕು ಅಂತಕ್ಕಂಥದ್ದನ್ನು ಕಳ್ಕೊಂಡಿರ್ತಕ್ಕಂಥ, ಸಮಾಜವನ್ನು ತಿದ್ದುವಂತ ಇರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಇವತ್ತು ನಾವು ಇದ್ದೀವಿ. ಅದಕ್ಕೋಸ್ಕರ ಒಂದಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ. ಇವತ್ತು ಸಂಸ್ಕಾರವನ್ನು ಬಿಟ್ಟಿರ್ತಕ್ಕಂಥವ್ರು ಬ್ರಾಹ್ಮಣರು, ಇಡೀ ಸಮಾಜವನ್ನು ತಗೊಂಡು ಹೋಗ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಇವತ್ತು ಏನಾದರೂ ತಪ್ಪಿದೆ ಅಂತ ಹೇಳಿದ್ರೆ ಅದು ಬ್ರಾಹ್ಮಣ ಸಮುದಾಯದಿಂದಲೇ. ಇನ್ನೊಂದು ಸ್ವಲ್ಪ ಕಡೆ ಪಕ್ಷ ವಾರಕ್ಕೆ 4 ದಿವಸ ಪಂಚಾಯತಿ ಮಾಡ್ತೀನಿ. ನನ್ನ ಮಗಳು ಇತ್ತರೊಂದು ಮದುವೆ ಆದಳು, ನನ್ನ ಮಗಳು ಇನ್ನೊಂದು ಜೊತೆ ಓಡೋದು, ನನ್ನ ಮಗ ಯಾರನ್ನೋ ಮದುವೆ ಆದ, ನನ್ನ ಮಗ ನಮಗೆ ಸಾಕ್ತಾ ಇಲ್ಲ, ಈ ಥರದ್ದೆಲ್ಲವೂ ಸಹಿತ ಪ್ರತಿನಿತ್ಯ ಬರ್ತದೆ. ಯಾರು ಮಾಡ್ತಾರೆ? ಇವೆಲ್ಲ ಬ್ರಾಹ್ಮಣರೇ. ಮೊನ್ನೆ ಕರೋನಾ ಬಂದಾಗ ತಾಯಿ ಸಾಯ್ತಾಳೆ, ಮಗ ಬರಲ್ರಿ, ನಾನು ಕಿಟ್ ಹಾಕೊಂಡು ಸುಟ್ಬಿಟ್ಟು ಬಂದೆ. ಅವರು ಬ್ರಾಹ್ಮಣರೇ. ಇವತ್ತು ಅನೇಕ ಜನ ಬ್ರಾಹ್ಮಣರ ಹೆಣ್ಮಕ್ಳುಗಳು ಹೋಗ್ತಾ. ಯಾಕೆ ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಸ್ವತಂತ್ರವನ್ನು ಶ್ರೇಷ್ಠಾಚಾರವಾಗಿ ಅವರು ನಾವೇನೋ ಮಾಡ್ತೀವಿ. ಮೊನ್ನೆ ಪೇಜಾಶ್ರೀಗಳು ಹೇಳಿಕೆ ಕೊಟ್ಟಾಗ ನಾನು TV 9ನಲ್ಲಿ ಕೊಟ್ಟೆ, ಎಲ್ಲ ಜಾತಿಗಳು ಶ್ರೇಷ್ಠ, ಆಯಾ ಜಾತಿಯಲ್ಲಿ ಇರಬೇಕು. ಹಾಗಾಗಿ ಅವ್ರು ಹೇಳಿರ್ತಕ್ಕಂಥದ್ದು 10,800 ಜನ ಲವ್ ಜಿಹಾದ್ನಲ್ಲಿ 3,800ಕ್ಕೂ ಹೆಚ್ಚು ಬ್ರಾಹ್ಮಣರು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿದರೆ ಅಂತೇಳಿ ನಾನು ಸಮರ್ಸ್ಕೊಂಡು, ಲಲಿತಾ ನಾಯಕ್ ಹೇಗೆ ಅವ್ರ ಮಗ ಹೇಗಿದ್ದ, ಅವ್ರ ಮಗ ಕುಡಿದ್ಬಿಟ್ಟು ಅಂಬೇಡ್ಕರ್ಗೆ ಏನೆಲ್ಲ ಮಾಡ್ದ ಅಂತಕ್ಕಂಥದ್ದನ್ನು ನಾನು ವಿರೋಧ ಮಾಡಿದೆ. ಕಡೆ ಪಕ್ಷ ಒಬ್ಬರು ವಿರೋಧ ಮಾಡಿದ್ದಾರೆ ರೀ. ಮಾಡಬೇಕಲ್ಲ ನಾವು. ಪೊಗರು ಚಿತ್ರ ಬಂತು, ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನು. ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಪೊಗರು ಚಿತ್ರದಲ್ಲಿ 14 ದೃಶ್ಯಗಳು 28 ವಾಕ್ಯಗಳನ್ನು ಕತ್ತರಿಸಬೇಕು ಅಂತ ಹೇಳಿದೆ. ಬಂದು ಕಾಲಿಟ್ಕೊಂಡ. 1,500 ಜನ ಮುಂದೆ ಕ್ಷಮೆ ಕೇಳ್ದ. ಮಾರನೇ ದಿವಸ ಬೆಳಗ್ಗೆ ಬಂದು ನನ್ನ ಮಂಡಳಿಯಲ್ಲಿ ನನ್ನ ಪಕ್ಕ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ರು. ಒಂದಾಗಬೇಕಾಗಿದೆ, ಒಟ್ಟಾಗಬೇಕಾಗಿದೆ. 6ನೇ ಕ್ಲಾಸು 9ನೇ ಕ್ಲಾಸ್ನ ಪಾಠ ಬುಕ್ಸ್ದಲ್ಲಿ ಬ್ರಾಹ್ಮಣರು ಮಾಡ್ತಾ. ನಾನು ಹೇಳಿದೆ, ಅಪ್ಪಾಜಿ ತಲೆ ಕೆರ್ಕೊಂಡು ಹೇಳಿದೆ, ಅಪ್ಪಾಜಿ ಬ್ರಾಹ್ಮಣರ ಬಗ್ಗೆ ಏನೇನೋ ಬೈದು ಬಿಟ್ಟಿದ್ದಾರೆ,
ಅದಕ್ಕೆ ನಾಳೆ ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ನಿಮ್ಮ ಹತ್ರ ಬಂದೆ ಅಂದೆ. ತಕ್ಷಣ ಒಂದು ಫೋನ್ ಮಾಡಿ ಎಜುಕೇಷನ್ ಕಾರ್ಯದರ್ಶಿಗೆ ಸೋಮಶೇಖರಿಗೆ ಫೋನ್ ಮಾಡಿ ನಾಳೆ 11 ಗಂಟೆ ತೆಗೆದುಹಾಕಬೇಕು ಅಂತ ಹೇಳಿದ್ರು. ಮಾರನೇ ದಿವಸ ಬೆಳಗ್ಗೆ 11 ಗಂಟೆ ತೆಗೆದಿಲ್ಲ. ಕೇಳುವಂಥ ಸಂಘಟನೆಯಾಗಿ ಕೇಳುವಂಥ ಕೆಲಸ ನಮ್ಮ ಮೇಲೆ ಆಗಿದೆ. ಇವತ್ತು ಜಾತಿಗಳ ವ್ಯವಸ್ಥೆ ಆಗಿರುವಾಗ ನಾನು ಕೂಡಲೇ RSS, ನನಗೂ ITC OTC ಆಗಿದೆ. ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಬ್ರಾಹ್ಮಣ ಅಂತ ಅನಿವಾರ್ಯವಾಗಿ ಆಗಿದೆ. ಇವತ್ತು ಹೇಳಬೇಕಾದ್ರೆ ಎಲ್ಲವೂ ಸಹಿತ ಜಾತಿಗಳ ಮೇಲೆ ಕೊಡ್ತಾ ಇದ್ದಾರೆ. ಇವತ್ತು ತಂದಿದ್ದೀವಿ, ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡಿದ್ದೀವಿ. ಇವತ್ತು 50 ಕೋಟಿ ರೂಪಾಯಿ ಅಷ್ಟು ಹಣವನ್ನು ತಂದಿದ್ದೀವಿ. ಯಡಿಯೂರಪ್ಪರ ಕೇಳಿ 50 ಕೋಟಿ ತಂದಿದ್ದೀನಿ. ಅವ್ರು ಹೇಳಿದ್ದಾರೆ ಮತ್ತೆ ಸೆಪ್ಟೆಂಬರಲ್ಲಿ 30 ಕೋಟಿ ಕೊಡ್ತೀನಿ, ಕೆಲಸ ಮಾಡೋ ಅಂತ ಹೇಳಿದ್ದಾರೆ. ನನಗೆ ಕ್ಯಾಬಿನೆಟ್ ಕೊಡಿ ಅಂತ ಕೇಳಿದ್ದೆ, ಕೊಡಲೇ ಇಲ್ಲ, ಸುಮ್ಮನೆ ಆಗ್ಬಿಟ್ಟು ಇವತ್ತು ಕ್ಯಾಬಿನೆಟ್ ಮಂತ್ರಿ ಕೊಟ್ಟಿದ್ದಾರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ. ಎಲ್ಲವೂ ಸಹಿತ ಬ್ರಾಹ್ಮಣರನ್ನ ಒಕ್ಕೂಟಬೇಕು, ಒಂದು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತು ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಅದ್ಭುತವಾದಂಥ ಈ ಒಂದು ಸಮಾರೋಪ ಸಮಾರಂಭ ಮಾಡಿ ಅದರ ಜೊತೆಲೂ ಸಹಿತ ಆ ಪುಸ್ತಕವನ್ನು ರಿಲೀಸ್ ಮಾಡಿದರೆ ನಾನು ಹೇಳಿದೆ. ಅವ್ರು ಹೇಳಿದ್ರು ಈಗ 14ನೇ ತಾರೀಕು ಯುಗಾದಿ ದಿವಸ ಬೈದ ಮುಕ್ಕೋಟಿ ದೇವತೆಗಳಿರ್ತಕ್ಕಂಥ ಗೋವನ್ನು ಪೂಜೆ ಮಾಡ್ತಕ್ಕಂಥ ನಾವು ಗೋಮಾಂಸ ತಿಂತೀನಿ ಅಂತ ಪುರಸಭೆಯ ಮುಂದ್ಗಡೆ ಗೋಮಾಂಸ ತಿಂದ ಸತ್ತ ಮೇಲೆ ಅವನು ಬರೆದಿರ್ತಾನೆ, ನನ್ನ ಶವ ಸಂಸ್ಕಾರವನ್ನು ಬ್ರಾಹ್ಮಣ ಥರ ಮಾಡಿ, ನನ್ನ ತಿಥಿಯನ್ನು ಬ್ರಾಹ್ಮಣ ಥರ ಮಾಡಿ, ನಾನೆಲ್ಲ ಅಂತರ್ಪ್ರತ್ಯಾಚಾರ ಓಡಾಡ್ತೀನಿ ಅಂತೇಳಿ ತಿಥಿ ಮಾಡಿ ಅಂತ ಬರೀತಾರೆ. ಗೊತ್ತಿರತಕ್ಕ ಬ್ರಾಹ್ಮಣನ ವಿರೋಧ ಮಾಡಿ ಸತ್ತ ಮೇಲೆ ಬ್ರಾಹ್ಮಣಕ್ಕೆ ಬರಬೇಕು ಅಂತ. ಜೊತೆಗೆಲ್ಲ ಯಾಕೆ ಅಂತಂದರೆ ನಮ್ಮ ಒಗ್ಗಟ್ಟಿರಬೇಕು, ಅದಕ್ಕೋಸ್ಕರ ಸಹಿತ ಒಂದಾಗಬೇಕಾಗಿದೆ. ಇವತ್ತು ಎಲ್ಲವೂ ನಡೀತಾ ಇದೆ ಸಮಾಜದಲ್ಲಿ. ಅದೆಲ್ಲ ನಡೀತಾ ಇರ್ತಕ್ಕಂಥ ಸಮಾಜದಲ್ಲಿ ಬ್ರಾಹ್ಮಣ ಸಮಾಜ ನಡೀತಾರೆ. ಎಷ್ಟೋ ಜನ ಅಪ್ಪ ಅಮ್ಮನ ತಿಥಿನೇ ಮಾಡಲ್ಲ, ಅಪ್ಪ ಅಮ್ಮನ ತಿಥಿನೇ ಮಾಡಲ್ಲ. ಅನೇಕ ಜನ ಅಪ್ಪ ಅಮ್ಮನ ತಿಥಿ ಮಾಡ್ಬಿಟ್ಟು ಸ್ವರ್ಗಕ್ಕೆ ಹೋಗ್ಬಿಡ್ತಾರ ಅಂತ. ಅಪ್ಪ ಅಮ್ಮನ ತಿಥಿ ಮಾಡ್ಬೇಕ್ರಿ. ಅದಕ್ಕೊಂದು ನಿರ್ಜನವಾದಂಥ ಕತೆ ನನ್ನ ಮುಂದೆ ನಡೆದಿರೋಂಥ ಘಟನೆ, ನಿಜ ಘಟನೆಗೆ ನಾನು ಪಾಠ ಮಾಡ್ತೀನಿ. ನಮ್ಮ KR ಒಬ್ಬರು ಅಶ್ವತ್ಥನಾರಾಯಣ ಅಂತಿದ್ರು, ಅವ್ರು ಅಣ್ಣ ತಮ್ಮಂದಿದ್ರು. 35 ವರ್ಷ ಹಿಂಗಡೆ ಗಲಾಟೆ ಮಾಡ್ಕೊಂಡು ಬಂದ್ಬಿಟ್ಟು KR ಒಂದು ನಮ್ಮನೆ ಪಕ್ಕದಲ್ಲಿದ್ರು. ಒಬ್ಬರೇ ಮಗಳು ಬೆಳೀತಾ ದೊಡ್ಡವರು, ಅವರು ಜನದ ಅವ್ರ ಮೇಲೆ ಏನಾಗಬೇಕು ನಾನೇ ನನ್ನ ಪರೀಕ್ಷೆ ಏನೂ ಮಾಡಲ್ಲ. ಒಂದು ದಿವಸ ಇದ್ದಕ್ಕಿದ್ದಂಗೆ ಸಿದ್ಧ ಮೂರ್ತಿಗಳ ಮುಂದಿನ ಭಾನುವಾರ ನಮ್ಮ ಹುಡುಗಿ ಒಬ್ಬರು ಹೋಮ ಮಾಡ್ತಿದ್ದಾರೆ. ಅವ್ರಿಗೂ ಬ್ರಾಹ್ಮಣ ಅಂತೆ. ಅದಕ್ಕೆ ಮುಂದಿನ ಭಾನುವಾರ 3 ಗಂಟೆಗೆ ಹುಡುಗನ ತಂದೆ ತಾಯಿ ಎಲ್ಲ ಬರೋಕ್ಕೆ ಹೇಳಿದ್ದೀನಿ, ಬರ್ತಾರೆ. ನೀವು ದಯವಿಟ್ಟು ಇರ್ಕೋಬಾರ್ದು, ನೀವೇ ನಿಂತ್ಕೊಂಡು ಮಾತುಕತೆ ಆಗ್ತದೆ. ಆಯ್ತಪ್ಪ ಬರ್ತೀನಿ. ನನಗೆ ಯಾರು ಬಂದರು ಅಂತ ಮನೇಲಿ ಕೂತಿದ್ದು ನಮ್ಮ ಸ್ನೇಹಿತರು ಕೂತಾರೆ, ಮೋಹನ್ ರಾವ್ ಅಂತ. ನೋಡ್ರಿ ಆ ಗಂಡನವ್ರು ಬಂದ ತಕ್ಷಣ ನನಗೆ ಫೋನ್ ಮಾಡಿದ್ದೀನಿ. 3 ಗಂಟೆ 2 ನಿಮಿಷಕ್ಕೆ ನಾನು ಫೋನ್ ಬಂದರು. ಸರ್ ಬೇಕು ನೀವು ಸರ್ ಅಶ್ವತ್ಥನಾರಾಯಣ ಹುಡುಗನ ಕಟ್ತಾ ಇದ್ದೇನೆ. ನಾನು ಹೋದೆ. ಹುಡುಗನ ಅಪ್ಪ ಅಮ್ಮ ಅವ್ರ ಕಡೆ ಬಂದರು. ಹುಡುಗಿಯ ತಂದೆ ಗುಡೋ ಅಂತ ಗೋಡೆಗೆ ತಲೆ ತಿಳ್ಕೊಂಡು ಗುಡೋ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಏನಾಯ್ತು ಅಶ್ವತ್ಥನಾರಾಯಣ, ಯಾಕೆ ಹೇಳ್ತೀಯಾ, ಸಮಾಧಾನ ಅಂತ ಅವ್ನು ಹೇಳ್ದ, ನಾನು ಮಾಡಿದ ತಪ್ಪಿಲ್ಲ. ನನ್ನ ಮಗಳು ಸ್ವಂತ ಅಣ್ಣನ ಮಗಳನ್ನು ನೋವು ಮಾಡಿಬಿಟ್ಟಿದ್ದಾಳೆ. ನನ್ನ ಅಣ್ಣ ಸಂತೋಷ ಅಂತೇಳಿ ನಾನು ಬರೋದ ನಿಮ್ಮ ಮನೆಗೆ ಅಂತ ಬಂದು ಇವತ್ತು ಈ ಥರ ಆಗ್ಬಿಟ್ಟಿದೆ ಅಂತ ಗುಡೋ ಅಂತ ಸ್ಟಾರ್ಟ್ ಮಾಡ್ದ. ಅವ್ನು ಸಮಾಧಾನ ಮಾಡಿ ಹುಡುಗ ಹುಡುಗಿ ನಾಚೆ ಕರ್ಕೊಂಡು ಅವ್ರು ಕೇಳಿದೆ, ಏನಪ್ಪ ನಿಮ್ಮಿಬ್ರು ಅಣ್ಣ ತಂಗಿ ಏನು ಬರೀ ಲೋಗ ಮುಂದುವರ್ತಿದ್ರು ಅಂತ ಕೇಳಿದೆ. ಇಲ್ಲ 6 ತಿಂಗಳಾಯ್ತು ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬರೀ ಪಿಕ್ಚರ್ ನಾವು ಆ ಥರ ಏನು ಮುಂದುವರ್ತಿಲ್ಲ ಅಂತ ಹೇಳಿದ್ರು. ನಾನೇ ನಿಂತ್ಕೊಂಡು ಅವರಿಬ್ಬರಿಗೂ ಮದುವೆ ಮಾಡಿ ಅವತ್ತು ಹೇಳಿದೆ, ಅದಕ್ಕೆ ಕಂಡ್ರೆಗ ವರ್ಷಕ್ಕೆ ಒಂದ್ಸರಿ ಅಪ್ಪನ ತಿಥಿಗೆ ಅಮ್ಮನ ತಿಥಿಗೆ ಅಣ್ಣ ತಮ್ಮನ ತಿಥಿಗೆ ಬ್ರಾಹ್ಮಣರ ಕರ್ಮ ಇದೆ, ಅದಕ್ಕೆ ಅಪ್ಪ ಅಮ್ಮನ ತಿಥಿ ಮಾಡದೇ ಇರಬೇಕು, ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರವೇ ಈ ಕರ್ಮಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಇವತ್ತು ಸಮಾಜವನ್ನು ಬದಲಾವಣೆ ಮಾಡುವಂಥ, ಇಡೀ ದೇಶವನ್ನು ಬದಲಾವಣೆ ಮಾಡುವಂಥ ಬ್ರಾಹ್ಮಣ ಸಮುದಾಯ ಇವತ್ತು ನಾವು ಒಂದಾಗಬೇಕಾಗಿದೆ, ಒಟ್ಟಾಗಬೇಕಾಗಿದೆ. ಒಟ್ಟಾಗಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಸಹಿತ ತಗೋಬೇಕಾಗಿದೆ. ಆ ತರುಣ ನಿಟ್ಟಿನಲ್ಲಿ ನಾನು ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇವತ್ತು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅರ್ಚಕರ ಪರಿಷತ್ತು ಸುಮಾರು 2850 ಮಕ್ಕಳಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ 1 ತಿಂಗಳ ಶಿಬಿರವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹಿತ 500 ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಸಹಿತ ಒಂದು ಸರ್ಟಿಫಿಕೇಟ್ ಕೊಡುವಂಥ ಕೆಲಸವನ್ನು ಈಗಾಗಲೇ ಮಾಡಿ ಅಂಥ ಒಂದು ಕಾರ್ಯವನ್ನು ಇವತ್ತು ಮಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಇಂಥ ಒಂದು ಕಾರ್ಯಕ್ರಮಕ್ಕೆ ಸದಾಕಾಲ ರೀತಿಯಲ್ಲಿ ಈ ರೀತಿಯಾದಂಥ ಧರ್ಮ ಚಿಂತನೆ ಎಲ್ಲವೂ ಸಹಿತ ನಡೀಬೇಕಾಗಿದೆ. ಅಂಥ ಒಂದು ಕಾರ್ಯ ಇಲ್ಲಿಯ ಮುಖಾಂತರ ಆಗಲಿ ಅಂತ ಹೇಳ್ತಾ ಈ ಒಂದು ಬ್ರಾಹ್ಮಣ ಪ್ರಾಧಿಕಾರದಿಂದ ಇನ್ನಷ್ಟು ಯೋಜನೆಗಳು ಮಾಡ್ತಾರೆ. ಸಾಮೂಹಿಕ ಉಪನಯನ ಮಾಡಬೇಕು ಅಂತ ಹಾಕಿದ್ದೀವಿ. ಶಂಕರ ಜಯಂತಿಯನ್ನ ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಂತ್ರಾಲಯದ ಸ್ವಾಮೀಜಿಗಳು
ಸುವರ್ಣಮುಖಿ ಸ್ವಾಮೀಜಿಗಳು ಅಯ್ಯಂಗಾರ ಸ್ವಾಮೀಜಿಗಳನ್ನ ಕರೆದು 1 ದಿನಗಳ ಕಾಲ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಮಧ್ವಾಚಾರ್ಯ ಜಯಂತಿ ನಾನು ಮಾಡಬೇಕು ಅಂತ ಯೋಜನೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ನಾವೆಲ್ಲರೂ ಸಹಿತ ಹೇಳಿರ್ತಕ್ಕಂಥದ್ದು ಆ ಕಾಲಕ್ಕೆ ತಕ್ಕಂತೆ ಆಯಾ ಕಾಲಕ್ಕೆ ತಕ್ಕಂತೆ ಸ್ವಾಮಿಗಳು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆದಿ ಶಂಕರಾಚಾರ್ಯ ಕಾಲದಲ್ಲಿ ಅವ್ರಿಗೆ ಗೊತ್ತಿದ್ದಂತ ಬೋಧಿಸಿದ್ದಾರೆ. ಇವತ್ತು ಎಲ್ಲರೂ ಹೇಳ್ತಾರೆ ಆದಿ ಶಂಕರಾಚಾರ್ಯ ನಮ್ಗೆ ಧರ್ಮ ಉಳಿತು ಅಂತ. ಅವ್ರು ಆದ 3 ವರ್ಷಕ್ಕೆ ಊರು ಬರ್ತಾರೆ ರಾಮಾನುಚಾರ್ಯ ಬರ್ತಾರೆ. ಇವತ್ತು ನಾವು ಹೇಳ್ತಾ ಇದ್ದೀವಿ ಅಸ್ಪೃಶ್ಯತೆ ಆಗಬೇಕು ಅಂತ. ಅವತ್ತೇ ರಾಮಾನುಚಾರ್ಯ ಹೇಳಿದ್ರು ಅಸ್ಪೃಶ್ಯತೆ ಹೋಗ್ಬೇಕು, ಕೆರೆ ಕಟ್ಟೆಗಳು ಹೇಗಿರಬೇಕು, ಹೇಗಿರಬೇಕು ನಮ್ಮ ಸಾಮರಸ್ಯ ಅಂತ ಅವತ್ತು ರಾಮಾನುಚಾರ್ಯ ಕೊಟ್ಟು. ರಾಮಾನುಚಾರ್ಯ ಆದ್ಮೇಲೆ 5 ವರ್ಷ ಆದ್ಮೇಲೆ ಮಧ್ವಾಚಾರ್ಯ ಬರ್ತಾರೆ. ಅವರೊಂದಿಷ್ಟು ಚಿಂತನೆಗಳನ್ನ, ಅವರೊಂದಿಷ್ಟು ಕೆಲಸಗಳನ್ನ, ಅವರೊಂದಿಷ್ಟು ಒಳ್ಳೆಯದುಗಳನ್ನ ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಈ 3 ಸ್ವಾಮೀಜಿಗಳು ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಧರ್ಮವನ್ನ ಉಳಿಸಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಫೌಂಡೇಶನ್ ಹಾಕಿದ್ದಾರೆ, ರಾಮಾನುಚಾರ್ಯರು ಗೋಡೆ ಕಟ್ಟಿದ್ದಾರೆ, ಮಧ್ವಾಚಾರ್ಯರು ಕಟ್ಟದ ಇದ್ದಂಗೆ ಹಿಂದೂ ಸಮಾಜ, ಬ್ರಾಹ್ಮಣರು 3 ಸಹಿತ ಒಂದು ದೇವಸ್ಥಾನ ಇದ್ದಾಗ. ಹಾಗೆ ಈ ದೇವಸ್ಥಾನವೇ ನಾವು ಬ್ರಾಹ್ಮಣರು, ಸಮಸ್ತ ಬ್ರಾಹ್ಮಣರೇ ದೇವಸ್ಥಾನವೇ. ಇದನ್ನ ಹೇಳ್ಕೊಂಡು ನಾವು ಮುಂದಾಗಬೇಕಾಗಿದೆ. ಪ್ರತಿನಿತ್ಯ ಪೇಪರ್ ಬರ್ತೀನಿ, EWS ಸರ್ಟಿಫಿಕೇಟ್ ಮಾಡ್ಕೊಡಿ, ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂತಕ್ಕಂಥದ್ದು ಮಾಡ್ಕೊಡಿ. 8 ಲಕ್ಷ ರೂಪಾಯಿ ಆದಾಯಕ್ಕಿಂತ ಕಮ್ಮಿ ಇರ್ತಕ್ಕಂಥವ್ರು ಎಲ್ರಿಗೂ ಸಹಿತ ನಾವು ಕೊಡ್ತಕ್ಕಂಥ ಯೋಜನೆಗಳು ಅದಕ್ಕೆ ಮಾನದಂಡ ಮಾಡಿಕೊಡಿ ಅಂತ. ಅದು ಭಾಳ ಸರಳ ಮತ್ತು ಸುಲಭ ಮಾಡ್ಕೊಳ್ಳೋದು. 2 ಫೋಟೋ, ನಿಮ್ಮ ಮಗಳದ್ದು ಓದ್ತಕ್ಕಂಥ ಆಧಾರ್ ಕಾರ್ಡು, ನೀವು ಓದಿರ್ತಕ್ಕಂಥ. ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರು ಶ್ರೀ ಪ್ರದೀಪ್ ಕುಮಾರ್ ಕಲ್ಪುರ ಇವರ ಉಪಸ್ಥಿತಿಯನ್ನು ನಾವು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಾಗೆ ಬಂಟ್ವಾಳ ಶಿವಳ್ಳಿ ಸ್ಪಂದನದ ಅಧ್ಯಕ್ಷರು ಶ್ರೀ ವಿಷ್ಣು ಭಟ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೀವಿ. ಹಾಗೆ GK ಶರ್ಮಾ EWS ಸರ್ಟಿಫಿಕೇಟ್ನ
मगनीय गुणशीलं जपतप समाधि सुखवरदानुकूलमो सेवित सुरेन्द्र मगनीय गुणशीलं जपतप समाधि सुखवरदानुकूलं भावित सुरमुनिगण भक्त परिपालं भयङ्कर विशङ्ग मातङ्ग कुलदानं श्रीविघ्नराजं भजे कनक केयूरकारावली कलित गंभीर गौरगिरिशोभं स्वशोभं कनक केयूरकारावली कलित गंभीर गौरगिरिशोभं स्वशोभं कनक केयूरकारावली कलित गंभीर गौरगिरिशोभं स्वशोभं कामादि भय फलित मूढमत कलित वृषखण्डितमखण्ड प्रतापं श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं